ವೀಕ್ಷಕರೇ ನಮಸ್ಕಾರ. ತೀವ್ರವಾದಂತಹ ಬೇಸಿಗೆ ಕಾಲದಿಂದ ಈಗ ಮಳೆಗಾಲಕ್ಕೆ ನಾವು ಶಿಫ್ಟ್ ಆಗ್ತಾ ಇದ್ದೇವೆ. ವಾತಾವರಣದ ಬದಲಾವಣೆ ಆಗ್ತಾ ಇದ್ದಾಗೆ ಆಹಾರ ಪದ್ಧತಿ ಹಾಗೂ ಸಾಂಕ್ರಾಮಿಕ ರೋಗಗಳು ನಮ್ಮನ್ನು ಬಾಧಿಸ್ತದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕೋಸ್ಕರ ಈಸಿ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ರವಿಗಣೇಶ್ ಮೊಗ್ರಾ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಮುಖ್ಯವಾಗಿ ಈಗ ಸಾಂಕ್ರಾಮಿಕ ರೋಗಗಳು ಇತ್ತೀಚಿನ ದಿನಗಳಲ್ಲಿ ಇನ್ನು ಆರಂಭ ಆಗ್ತಾ ಇರ್ತದೆ. ಅದರಲ್ಲಿ ಜ್ವರ ಇರ್ಬೋದು, ಡೆಂಗ್ಯೂ ಇರ್ಬೋದು, ಮಲೇರಿಯಾ ಇರ್ಬೋದು. ಇದಕ್ಕೆ ಮುಖ್ಯ ಕಾರಣ ಏನು ಮತ್ತು ಇದನ್ನು ಹೇಗೆ ಹತೋಟಿಗೆ ತರ್ಬೋದು ಅಂತ ನೋಡಿ. ಈಗ ಸ್ವಲ್ಪ ದಿನ ಸೈಕ್ಲೋನ್ನ ಮಳೆ ಇತ್ತು, ಅದು ಮುಗಿದು ಇನ್ನು ಮಾನ್ಸೂನಿಗೆ ನಾವು ಕಾಲಿಡ್ತಾ ಇದ್ದೇವೆ. ಸೊ ಈ ಒಂದು ಮಳೆಗಾಲದಲ್ಲಿ ಜೂನ್ 1ರಿಂದ ಸುಮಾರು ಮಳೆಗಾಲ ಶುರು ಆದರೆ ಹಲವು ಜಾಗದಲ್ಲಿ ನೀರು ನಿಲ್ಲುವಂಥ ಜಾಗ, ಮನೆಯ ಸುತ್ತಮುತ್ತ ಇಲ್ಲೂ ನೀರು ನಿಲ್ದಾಗಿ ನೋಡ್ಕೊಳ್ಳುವಂಥದ್ದು, ಕೆಲವು ಸಣ್ಣ ಪುಟ್ಟ ಹೊಂಡಗಳು ಅಥವಾ ಹಳೆ ಪಾತ್ರೆಗಳಿರ್ಬೋದು ಅಥವಾ ಟೈರ್ ಇರ್ಬೋದು ಅಥವಾ ಗೆರಟೆ ಇರ್ಬೋದು, ಇದೆಲ್ಲ ಮನೆಯ ಸುತ್ತಮುತ್ತ ಬಿದ್ದಿರ್ತದೆ. ಅಲ್ಲಿ ನಮ್ಗೆ ಗೊತ್ತಾಗೋದಿಲ್ಲ. ಅಲ್ಲಿ ಈ ಸೊಳ್ಳೆಗಳ ಒಂದು ಸಂಖ್ಯೆ ವೃದ್ಧಿಯಾಗಲಿಕ್ಕೆ ಶುರು ಆಗ್ತದೆ. ಸೊ ಇದನ್ನು ನಾವು ತಡೆಯುವಂಥದ್ದು ಅತಿ ಮುಖ್ಯ. ಅದೇ ರೀತಿ ಬೇರೆ ಮಂಗಳೂರು ನಿಮ್ಗೆ ಗೊತ್ತಿರ್ಬೋದು, ಡೆಂಗು, ಮಳೆಗಾಲದಲ್ಲಿ ಡೆಂಗು ತುಂಬ ಜಾಸ್ತಿ ಆಗ್ತದೆ. ಅಥವಾ ಮಲೇರಿಯಾ, ಮೊದಲಂತೂ ತುಂಬ ಮಲೇರಿಯಾ ಕೇಸ್ಗಳು ಮಂಗಳೂರಲ್ಲಿ ಇರ್ತಿತ್ತು. ಈಗ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದೆ. ನನಗೇ ಒಂದು 3 ಸರಿ ಮಲೇರಿಯಾ ಆಗಿತ್ತು ಮೊದಲು ಮಂಗಳೂರಲ್ಲಿದ್ದಾಗ. ಸೊ ಆದರೆ ಈಗ ಇದು ಕಡಿಮೆ ಆಗಿದೆ. ಮತ್ತು ಎಲ್ಲೆಲ್ಲಿ ಕಟ್ಟಡ ನಿರ್ಮಾಣ ಆಗ್ತದೆ ಅಲ್ಲಿ ನೀರು ಶೇಖರಣೆ ಆಗುವಂಥದ್ದು. ಸೊ ಇದನ್ನೆಲ್ಲ ನಮ್ಮ ಆರೋಗ್ಯ ಇಲಾಖೆ ಅವರು ನೋಡ್ಕೊಳ್ತಾರೆ. ಅದೇ ರೀತಿ ನಾವು ನಮ್ಮ ಒಂದು ಪರಿಸರದಲ್ಲಿ ಎಲ್ಲೂ ನೀರು ನಿಲ್ದಾಗಿ ನೋಡುವಂಥದ್ದು ನಮ್ಮ ಒಂದು ಪ್ರಾತಿನಿಧ್ಯ ಆಗಿರಬೇಕು. ಸೊ ಇದರಿಂದಾಗಿ ಏನಾಗ್ತದೆ ಅಂದರೆ ಈ ಡೆಂಗು ಮತ್ತು ಮಲೇರಿಯಾವನ್ನು ನಾವು ತಡೆಗಟ್ಟಬಹುದು. ಅದೇ ರೀತಿ ಬೇರೆ ರೋಗಗಳು, ಜ್ವರ, ಶೀತ ಬಾಧೆಗಳು ನಮ್ಮ ಈ ಒಂದು ಮಳೆಗಾಲದಲ್ಲಿ ಕಾಣುವಂಥದ್ದು ಜಾಸ್ತಿ. ಈಗ ಆಯುರ್ವೇದದಲ್ಲಿ ಈಗ ಬೇಸಿಕ್ ಅಂದರೆ ಈಗ ಏನಾದ್ರು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬಂದಾಗ ಮನೆಮದ್ದುಗಳನ್ನ ಮಾಡ್ಕೋಬೋದು. ಅದೇ ರೀತಿ ಅದರಲ್ಲಿ ತುಂಬ ಮನೆಮದ್ದುಗಳನ್ನ ಮಾಡ್ಕೊಳ್ಳುವಂಥ ಅವಕಾಶಗಳು ಜಾಸ್ತಿ ಇರ್ತದೆ. ಸೊ ಅದ್ರ ಬಗ್ಗೆ ಏನು? ಈಗ ನೋಡಿ, ಆಯುರ್ವೇದದಲ್ಲಿ ಅಂದರೆ ನಾವು ಆಯುರ್ವೇದ ಅಂದರೆ ಈಗ ಮೊದಲು ಷಡ್ಋತುಗಳು ಬರ್ತದೆ. ಇದರಲ್ಲಿ ಹೇಮಂತ, ಶಿಶಿರ, ವಸಂತ, ಗ್ರೀಷ್ಮ, ವರ್ಷ, ಶರತ್. ಸೊ ಹೀಗೆ 6 ಋತುಗಳನ್ನು ನಾವು ವಿಂಗಡಿಸಿದ್ದೇವೆ ಇಡೀ ವರ್ಷವನ್ನು. ಅದರಲ್ಲಿ ಈಗ ಮಳೆಗಾಲ ಬರುವಂಥದ್ದು ವರ್ಷ ಋತು ಅಂತ ಹೇಳಿ. ಸೊ ವರ್ಷ ಋತು ನಮ್ಮ ಈ ಒಂದು ದಕ್ಷಿಣ ಭಾರತಕ್ಕೆ ಸಂಬಂಧಿಸಿದರೆ ನಮಗೆ ಜೂನ್ ಪ್ರಾರಂಭದಲ್ಲೇ ವರ್ಷ ಋತು ಪ್ರಾರಂಭ ಆಗ್ತದೆ. ಅದೇ ನಿಮಗೆ ಉತ್ತರ ಭಾರತಕ್ಕೆ ಈಗ ಕ್ಯಾಲೆಂಡ್ರಲ್ಲಿ ನೀವು ನೋಡ್ಲಿಕ್ಕೆ ಹೋದರೆ ಮೇ 15ಕ್ಕೆ ಶುರುವಾಗಿ ಜುಲೈ 15ರವರೆಗೆ ಈ ಗ್ರೀಷ್ಮ ಋತು ಇರ್ತದೆ. ಗ್ರೀಷ್ಮ ಋತು ಅಂದರೆ ಬೇಸಿಗೆಗಾಲ. ಸೊ ಬೇಸಿಗೆಗಾಲದಲ್ಲಿ ಯಾವ ಆಹಾರ ಪದ್ಧತಿ ಮಾಡಬೇಕು, ತಗೊಳ್ಬೇಕು, ಆ ವಿಹಾರ ಏನು, ಇದೆಲ್ಲವನ್ನು ಆಯುರ್ವೇದದಲ್ಲಿ ಚೆನ್ನಾಗಿ ಹೇಳಿದ್ದಾರೆ, ವಿಸ್ತಾರವಾಗಿ ಹೇಳಿದ್ದಾರೆ. ಎಲ್ಲ ಋತುವಿಗೂ ಆಹಾರ ಪದ್ಧತಿಗಳು, ಅದಕ್ಕೆ ಬೇಕಾದಂತಹ ಎಲ್ಲ ಆ ವ್ಯಾಯಾಮಗಳೇನು ಮಾಡಬೇಕು, ಆ ಕಾಲದಲ್ಲಿ ಯಾವ ಆಹಾರ ತಗೊಳ್ಬೇಕು, ನಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡಬೇಕು, ಎಲ್ಲವನ್ನು ನಾವು ಋತು ಪ್ರಕಾರ 6 ಋತುಗಳಲ್ಲೂ ಹೇಳಿದ್ದಾರೆ. ಹಾಗೆ ನಾನು ನೋಡ್ಲಿಕ್ಕೆ ಹೋದಾಗ ಈ ಕ್ಯಾಲೆಂಡರ್ಗಳಲ್ಲಿ ನಾವು ನೋಡುವಾಗ ಗ್ರೀಷ್ಮ ಋತು ನಾವು ಈ ಸಮಯದಲ್ಲಿ ನೋಡ್ತೇವೆ, ಮೇ 15ರಿಂದ ಜುಲೈ 15ರವರೆಗೆ. ಉತ್ತರ ಭಾರತದಲ್ಲಿ ಇದು ಸರಿ, ಅಲ್ಲಿ ಇನ್ನು ಸೆಕೆಗಾಲ ಮುಂದುವರಿತದೆ. ನಮಗೆ ದಕ್ಷಿಣ ಭಾರತದವರೆಗೆ ಈಗ ಅಂಡಮಾನಲ್ಲಿ ಈಗ ಆಲ್ರೆಡಿ ಮಳೆಗಾಲ ಶುರುವಾಗಿ ಆಯಿತು, ಮಾನ್ಸೂನ್ ಬಂತು ಅಂತೇಳಿ ವಿಷಯ ಪೇಪರ್ ನಾನು ಓದಿದೆ. ಅದೇ ರೀತಿ ನಮಗೆ ಜೂನ್ 1, ಜೂನ್ 2 ಸರಿಸುಮಾರು ನಮಗೆ ಮಳೆಗಾಲ ಶುರುವಾಗ್ತದೆ. ಮಳೆಗಾಲದಲ್ಲಿ ಯಾವೆಲ್ಲ ಆಹಾರ ಪದ್ಧತಿಗಳನ್ನು ನಾವು ಒಂದು ನೋಡ್ಕೋಬೇಕು, ಆ ರೀತಿಯಲ್ಲಿ ನಾವು ಆಹಾರ ಪದ್ಧತಿಯನ್ನು ಫಾಲೋ ಮಾಡಬೇಕು. ಅದರಲ್ಲಿ ತಂಪು ಪಾನೀಯನ್ನು ಕುಡಿದೇ ಇರ್ಬೋದು, ಅದನ್ನು ಮಾಡಬಾರ್ದು. ಬಿಸಿ ಪಾನೀಯಗಳನ್ನು ತಗೊಳ್ಬೇಕು, ಮತ್ತು ಬಿಸಿ ನೀರು ಕುಡಿಬೇಕು. ಅಥವಾ ಈ ನಮ್ಮ ಕಷಾಯಗಳು ಅಂದರೆ ಈಗ ಒಂದು ಒಳ್ಳೆ ಮೆಣಸು ಅಥವಾ ಕರಿಮೆಣಸಿನ ಕಷಾಯ, ಸ್ವಲ್ಪ ಬೆಲ್ಲ, ಶುಂಠಿ ಹಾಕಿ ಮನೆಯಲ್ಲೇ ಮಾಡುವಂಥದ್ದು, ಅಥವಾ ಸ್ವಲ್ಪ ತುಳಸಿಯನ್ನು ಸೇರಿಸುವಂಥದ್ದು ಅದರ ಜೊತೆಗೆ. ಯಾಕೆಂದರೆ ಶೀತ, ಜ್ವರ, ಕೆಮ್ಮು ಇದನ್ನೆಲ್ಲವನ್ನು ನಾವು ತಡೆಗಟ್ಟುವಂತಹ ಒಂದು ವ್ಯವಸ್ಥೆಯಲ್ಲಿ ಈ ಮಳೆಗಾಲದಲ್ಲಿ ನಾವು ಮುಂದೆ ಹೋದಾಗ ನಮ್ಮ ಇಮ್ಯುನಿಟಿ ಸಿಸ್ಟಮ್ ಅಂದರೆ ನಮ್ಮ ವ್ಯಾಧಿ ಕ್ಷಮತ್ವ, ವ್ಯಾಧಿ ನಿರೋಧಕ ಶಕ್ತಿ ದೇಹದಲ್ಲಿ ಹೆಚ್ಚಾಗಿ ಮುಂದಿನ ಒಂದು ಸಮಯದಲ್ಲಿ ನಾವು ಈ ಮಳೆಗಾಲದಲ್ಲಿ ಯಾವುದೇ ರೋಗ ಇಲ್ಲದೆ ಒಳ್ಳೆಯ ರೀತಿಯಲ್ಲಿ ನಮ್ಮ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಬೋದು. ಈಗ ಮುಖ್ಯವಾಗಿ ಈಗ ವಯಸ್ಕರಿಗೆ ಒಂದು ರೀತಿಯ ರೋಗ ಲಕ್ಷಣಗಳು ಬಂದರೆ ಅದೇ ರೀತಿ ಮಕ್ಕಳಿಗೆ ಒಂದು ರೀತಿಯ ರೋಗ ಲಕ್ಷಣಗಳಿರ್ತದೆ. ಅದಕ್ಕೆ ಏನು ಪ್ರಿಕಾಷನ್ಸ್ ತಗೋಬೋದು ನಾವು?
ಅಂದರೆ ನೋಡಿ, ಈಗ ಆಯುರ್ವೇದ ಪ್ರಕಾರ ಈ ವರ್ಷ ಕಾಲದಲ್ಲಿ ವಾತ ವೃದ್ಧಿ ಜಾಸ್ತಿ ಆಗ್ತದೆ. ವಾತ ಪ್ರಕೋಪ ಕಾಲ ಇದು, ಮಳೆಗಾಲ. ಸೊ ಈ ವಾತ ಪ್ರಕೋಪ ಕಾಲದಲ್ಲಿ ನಾವು ಆದಷ್ಟು ಉಷ್ಣ ಆಹಾರಗಳನ್ನು ತಗೊಳ್ಳುವಂಥದ್ದು. ಅಂದರೆ ನಾನು ಈಗಾಗಲೇ ಹೇಳಿದಾಗೆ ಮನೆಯಲ್ಲಿ ಒಂದು ಸಾರು ಮಾಡುವಾಗ ಕರಿಮೆಣಸು ಹಾಕಿ ಸಾರು ಮಾಡುವಂಥದ್ದು, ಅಥವಾ ನಮ್ಮ ಒಣಮೆಣಸಿನ ಬದಲು ಸ್ವಲ್ಪ ಕರಿಮೆಣಸಿನ ಯೂಸೇಜ್ ಜಾಸ್ತಿ. ಮತ್ತು ಸಲಾಡ್ಗಳು, ಯಾವುದೇ ಹಸಿ ತರಕಾರಿಯನ್ನು ಉಪಯೋಗಿಸದೆ ಬೇಯಿಸಿದ ತರಕಾರಿಯನ್ನು ಉಪಯೋಗಿಸುವಂಥದ್ದು. ಆಯುರ್ವೇದ ಪ್ರಕಾರ ಅಗ್ನಿ ಅಂದರೆ ನಮ್ಮ ಈ ಒಂದು ಏನು ಜೀರ್ಣಶಕ್ತಿ ಇದೆ ಅದು ತುಂಬ ಕಡಿಮೆ ಇರ್ತದೆ ಈ ಪ್ರಾರಂಭ ಹಂತದ ಮಳೆಗಾಲದಲ್ಲಿ. ಅದಕ್ಕಾಗಿ ನಾವು ಆದಷ್ಟು ಲಘು ಆಹಾರ, ಅಂದರೆ ತುಂಬ ಹೆವಿ ಫುಡ್, ಅಂದರೆ ಗುರು ಆಹಾರ, ತುಂಬ ಜೀರ್ಣಶಕ್ತಿ ಜೀರ್ಣಕ್ಕೆ ಕಷ್ಟ ಆಗುವಂತಹ ಒಂದು ಆಹಾರಗಳನ್ನು ತಗೊಳ್ಳದೇ ಇರುವಂಥದ್ದು. ಇದು ಮಕ್ಕಳಿಗೂ ಆಗ್ತದೆ, ದೊಡ್ಡವರಿಗೂ ಆಗ್ತದೆ. ಆ ರೀತಿಯಲ್ಲಿ ಇರಬೇಕು. ಮತ್ತು ಮಕ್ಕಳಲ್ಲಿ ಬರುವಂಥ ರೋಗಗಳು, ಶೀತ ಸರ್ವೇ ಸಾಮಾನ್ಯ, ಶೀತ ಜ್ವರ ಮಳೆಗಾಲ ಶುರುವಾದ ಕೂಡಲೇ ಎಲ್ಲ ನೀವು ಕೆಲವು ಕ್ಲಿನಿಕ್ಕಿಗೆ ಹೋಗಿ ನೋಡಿದ್ರೆ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತದೆ. ಯಾಕೆಂದರೆ ಶೀತ ಜ್ವರ ತುಂಬ ಜಾಸ್ತಿ ಇರ್ತದೆ. ಯಾಕೆಂದರೆ ಅದೊಂದು ಮಳೆಗಾಲದಲ್ಲಿ ಈ ನಾನು ಹೇಳಿದಾಗೆ ನೀರು ನಿಲ್ಲುವಂಥದ್ದು, ಬೇರೆ ಬೇರೆ ಸಾಂಕ್ರಾಮಿಕ ರೋಗಗಳು ಬರುವಂಥದ್ದು. ಸೊ ಇದರಿಂದಾಗಿ ಜೀರ್ಣಶಕ್ತಿಯೂ ಕಡಿಮೆ ಇರ್ತದೆ. ಆ ದೇಹದಲ್ಲಿ ಒಂದು ಏನು ಇಮ್ಯುನಿಟಿ ಪವರ್ ಅಂತ ಹೇಳ್ತೇವೆ, ವ್ಯಾಧಿ ಕ್ಷಮತ್ವ ಅಂತ ಹೇಳ್ತೇವೆ, ಅದು ನಮಗೆ ತುಂಬ ಕಡಿಮೆ ಇದ್ದ ಕಾರಣ ಮಕ್ಕಳಲ್ಲಿ ಶೀತ ಜ್ವರ ಇದು ತುಂಬ ಸರ್ವೇ ಸಾಮಾನ್ಯ. ಅದೇ ವೃದ್ಧರಲ್ಲೂ ಕೆಲವು ಗಂಟು ನೋವುಗಳು ಪ್ರಾರಂಭವಾಗುವಂಥದ್ದು, ಅವ್ರಿಗೂ ಈ ಥರ ಶೀತ ಜ್ವರ ಬಾಧೆ ಆಗುವಂಥದ್ದು ಇದು ಸರ್ವೇ ಸಾಮಾನ್ಯ. ಅದಕ್ಕಾಗಿ ನಾವು ಆಹಾರ ಪದ್ಧತಿಯಲ್ಲಿ ಮಹತ್ತರವಾದ ಬದಲಾವಣೆ ಈ ವರ್ಷ ಋತುವಲ್ಲಿ ಮಾಡಬೇಕು. ಮಾಡಿದಾಗ ನಮಗೆ ಯಾವುದೇ ಆರೋಗ್ಯ ಸಮಸ್ಯೆ ಆದಷ್ಟು ಮಟ್ಟಿಗೆ, ಆದಷ್ಟು ಬರಬಾರ್ದು ಅಂತೇನಿಲ್ಲ, ಆದರೂ ಆದಷ್ಟು ಮಟ್ಟಿಗೆ ನಾವು ತಡೆಗಟ್ಬೋದು ಅಂತ ನನಗೆ ಅನಿಸ್ತದೆ. ಅಂದರೆ ಈಗ ಕಷಾಯಗಳು ಅಂತ ಹೇಳುವಾಗ ನೀವು ಕೊತ್ತಂಬರಿ ಕಷಾಯ ಕೂಡ ಅದು ತಂಪು ಅಲ್ಲ? ಹೌದು, ಕೊತ್ತಂಬರಿ ಕಷಾಯ ಈ ಮಳೆಗಾಲಕ್ಕೆ ಅಷ್ಟು ಒಳ್ಳೆಯದಲ್ಲ. ಈ ಬೇಸಿಗೆಗಾಲದಲ್ಲಿ ಈಗ ಒಂದು ಮಾರ್ಚ್ ಏಪ್ರಿಲ್ ಮೇ ಈ ಸಮಯದಲ್ಲಿ ಆ್ಯಕ್ಚುಲಿ ಕೊತ್ತಂಬರಿ ಕಷಾಯ ನಾವು ತುಂಬ ಯಥೇಚ್ಛವಾಗಿ ಯೂಸ್ ಮಾಡ್ತೇವೆ. ಅಥವಾ ಕೊತ್ತಂಬರಿ ಕಷಾಯ ಮಾಡಿ ಅದನ್ನು ಒಂದು ದಿನ ಇಟ್ಟು ರಾತ್ರಿ ಬೆಳಿಗ್ಗೆ ತನಕ ಇಟ್ಟು ಕಣ್ಣಿಗೆ ಹಾಕುವಂಥದ್ದು, ಕಂಜಕ್ಟಿವೈಟಿಸ್ ಬರುವಾಗ, ಅಂದರೆ ನಿಮ್ಮ ಕೆಂಗಣ್ಣು ಅಂತ ಹೇಳ್ತೇವೆ, ಅದಕ್ಕೆ ಯೂಸ್ ಮಾಡುವಂಥದ್ದು. ಅಥವಾ ನಾವು ಹೊಟ್ಟೆಗೆ ತಗೊಳ್ಳುವಂಥದ್ದು. ಯಾಕೆಂದರೆ ಅದು ಸ್ವಲ್ಪ ಯಾವುದೇ ಎಸಿಡಿಟಿ ಫಾರ್ಮ್ ಆಗದಾಗೆ ಮೇಂಟೈನ್ ಮಾಡಿಕೊಂಡು ದೇಹವನ್ನು ಸ್ವಲ್ಪ ತಂಪು ಇಡುವಂಥ ಕೆಲಸವನ್ನು ಕೊತ್ತಂಬರಿ ಕಷಾಯ ಮಾಡ್ತದೆ. ಆದರೆ ಈಗಿನ ಇನ್ನು ವರ್ಷ ಋತುವಲ್ಲಿ ಕೊತ್ತಂಬರಿ ಕಷಾಯ ಅಷ್ಟು ಒಂದು ಸೂಟೇಬಲ್ ಅಲ್ಲ. ನಾನು ಈಗಾಗಲೇ ಹೇಳಿದಾಗೆ ಉಷ್ಣ ಆಹಾರ, ಈಗ ಆಯುರ್ವೇದದಲ್ಲಿ ಒಂದು ಪಂಚಕೋಲ ಅಂತ ಇದೆ, ಒಂದು ಚೂರ್ಣ, ಅದರ ಒಂದು ಕಷಾಯ ಮಾಡಿ ಇಡುವಂಥದ್ದು. ಒಂದು ನೀರು, ಅದನ್ನು ನೀರಲ್ಲಿ ಹಾಕಿ 1-2 ಸ್ಪೂನ್ ನೀರಲ್ಲಿ ಹಾಕಿ ಕುದಿಸುವಂಥದ್ದು. ಅದರಿಂದಾಗಿ ಅದರಲ್ಲಿ ಪಿಪ್ಪಲಿ ಮೂಲ, ಚವ್ಯ, ಚಿತ್ರನಾಗರ ಅಂತನ್ನುವಂಥ 5 ದ್ರವ್ಯಗಳಿದ್ದಾವೆ. ಅದನ್ನು ಹಾಕಿದಾಗ ಅದೊಂದು ಸ್ವಲ್ಪ ಖಾರ, ಅಂದರೆ ಉಷ್ಣ ಜಾಸ್ತಿ. ಸೊ ದೇಹದ ಉಷ್ಣತೆಯನ್ನು ಕಾಪಾಡ್ತದೆ, ಅದಲ್ಲದೆ ನಿಮ್ಮ ಜೀರ್ಣಶಕ್ತಿಯನ್ನು ವೃದ್ಧಿಸ್ತದೆ. ಸೊ ಹಾಗಾಗಿ ಅದರ ಒಂದು ನೀರನ್ನು ಕುಡಿಯುವಂಥದ್ದು. ಅಥವಾ ಏನೂ ಇಲ್ಲದಿದ್ದರೆ ಒಣಶುಂಠಿಯ ನೀರನ್ನು, ಅಂದರೆ ಬಿಸಿ ನೀರು ಮಾಡುವಾಗ ಒಣಶುಂಠಿಯನ್ನು ಹಾಕಿ ಕುದಿಸುವಂಥದ್ದು. ಅಥವಾ ನೀರು ಮಾಡುವಾಗ ನಮ್ಮ ಒಣಶುಂಠಿ ಇಲ್ಲ ಅಂದರೆ ಲವಂಗ, ಇಲ್ಲ ಅಂದರೆ ಕರಿಮೆಣಸು, 1-2 ಕರಿಮೆಣಸನ್ನು ಜಜ್ಜಿ ನೀರಿಗೆ ಹಾಕಿದಾಗ ಅದು ನಿಮಗೆ ದೇಹದ ಉಷ್ಣತೆಯನ್ನು ಕಾಪಾಡ್ತದೆ. ಅಥವಾ ಯಾವುದೇ ಒಂದು ಕ್ರಿಮಿ ಕಾಟಗಳ ಆ ಒಂದು ಬಾಧೆ ದೇಹಕ್ಕೆ ಆಗದಾಗೆ ಅದು ಕಾಪಾಡಿ ನಮಗೆ ಯಾವುದೇ ರೋಗಗಳು ಬರದಾಗೆ ತಡೆಗಟ್ತದೆ. ಈಗ ಈ ಮಳೆಗಾಲದಲ್ಲಿ ಮುಖ್ಯವಾಗಿ ಆಹಾರ ಪದ್ಧತಿ, ನಾವು ಯಾವ ರೀತಿಯ ಆಹಾರಗಳನ್ನು ಸೇವನೆ ಮಾಡೋದ್ರಿಂದ ಸಾಂಕ್ರಾಮಿಕ ರೋಗಗಳಿಂದ ದೂರ ಇರ್ಬೋದು, ಮತ್ತೆ ಆರೋಗ್ಯವನ್ನು ಹೇಗೆ ವೃದ್ಧಿಸಿಕೊಳ್ಳಬಹುದು ಅಂತ? ಇದು ಈಗ ಹೇಳಿದಾಗೆ ಬಿಸಿ ಆಹಾರ ಅತಿ ಮುಖ್ಯವಾದದ್ದು. ಈಗ ಒಬ್ಬ ನಾನ್ ವೆಜ್ ತಗೊಳ್ಳುವ ಆದರೆ ಮಟನ್ ಸೂಪ್ ತಗೊಳ್ಬೋದು, ಬಿಸಿಯಾದ ಮಟನ್ ಸೂಪ್ ತಗೊಳ್ಬೋದು. ವೆಜಿಟೇರಿಯನ್ ಆದರೆ ಒಂದು ವೆಜ್ ಸೂಪ್ ಯಾವ್ದಾದ್ರು ಚೆನ್ನಾಗಿರುವಂತಹ ಒಳ್ಳೆ ತರಕಾರಿಗಳು ಯೂಸ್ ಮಾಡಿರುವಂತಹ ಕರಿಮೆಣಸಿನ ಪೌಡ್ರ್ ಎಲ್ಲ ಹಾಕಿರುವಂತಹ ಪೆಪ್ಪರ್ ಪೌಡರ್ ಏನು ಹೇಳ್ತೀವಿ, ಅದನ್ನು ಹಾಕಿ ಒಂದು ಮಾಡಿರುವಂತಹ ಸೂಪ್ಗಳನ್ನು ತಗೊಳ್ಳುವಂಥದ್ದು. ಮತ್ತು ಆದಷ್ಟು ಸ್ವಲ್ಪ ದಿನ ಮಟ್ಟಿಗೆ ಸೊಪ್ಪು ತರಕಾರಿಗಳನ್ನು, ಅಂದರೆ ಈಗ ತಂಬಳಿ ಎಲ್ಲ ಮಾಡ್ತಾರೆ, ತಂಬಳಿ ಅಂಥದ್ದೆಲ್ಲ ಯಾವುದೇ ಬೇಯಿಸದೆ ಮಾಡುವಂತಹ ತರಕಾರಿಗಳಿದ್ದಾವೆ, ಅದನ್ನು ಸ್ವಲ್ಪ ದಿನದ ಮಟ್ಟಿಗೆ ನಾವು ಬಿಡುವಂಥದ್ದು ಒಳ್ಳೆಯದು. ಈಗ ಕುಡು ಬೇಸಿಗೆಗಾಲದಲ್ಲಿ ಅಷ್ಟು ಅಡ್ವೈಸ್ ಮಾಡೋದಿಲ್ಲ ನಾವು. ಕುಡು ಅಂದರೆ ಈಗ ಕುಲತ್ತ ಅಂತ ಹೇಳ್ತೇವೆ, ಹಾರ್ಸ್ ಗ್ರಾಮ್. ಸೊ ಅದರ ಕುಡು ಸಾರು ಎಲ್ಲ ಮಾಡುವಂಥದ್ದು ಈಗ ಮಾಡ್ಬೋದು, ಮಳೆಗಾಲದಲ್ಲಿ ಮಾಡ್ಬೋದು. ವೆರಸ್ ನಾವು ಅದನ್ನು ಬೇಸಿಗೆಗಾಲದಲ್ಲಿ ಅವಾಯ್ಡ್ ಮಾಡಬೇಕಾದಂಥ ಆಹಾರಗಳು. ಮತ್ತು ಇದಲ್ಲದೆ ಆಹಾರ ಯಾವಾಗಲೂ ಬಿಸಿಯಾಗಿರುವಂಥದ್ದು, ಫ್ರಿಜ್ಜಿನಲ್ಲಿರುವಂಥ ಆಹಾರವನ್ನು ತೆಗೆದ ಕೂಡಲೇ ಅದನ್ನು ಹಾಗೆ ತಿನ್ನುವಂಥದ್ದು. ಫ್ರಿಜ್ಜಲ್ಲಿಟ್ಟ ಆಹಾರ ತಗೊಳ್ಬಾರ್ದು, ಆದಷ್ಟು ಅದನ್ನು ಯೂಸ್ ಮಾಡದೇ ಇರುವಂಥದ್ದೇ ಒಳ್ಳೆಯದು.
ಆದರೂ ಯಾವುದೇ ತರಕಾರಿಗಳು ಬೇಯಿಸಿ ಅಥವಾ ಫ್ರಿಜ್ಜಲ್ಲಿರುವಂತಹ ಆಹಾರವನ್ನು ಸರಿಯಾಗಿ ಬಿಸಿ ಮಾಡಿ ತಗೊಳ್ಳುವಂಥದ್ದು, ಅಥವಾ ಎಲ್ಲೂ ಬಿಸಿ ರೀತಿಯಲ್ಲೇ ನಾವು ಅಂದರೆ ದೇಹದ ನಾವು ಮುಟ್ಟುವಾಗಲೂ ಅದು ಆಹಾರ ಬಿಸಿ ಇರಬೇಕು, ಅದಲ್ಲದೆ ಅದರ ಗುಣವು ಸ್ವಲ್ಪ ಉಷ್ಣ ರೀತಿಯಲ್ಲಿರಬೇಕು, ಉಷ್ಣವೀರ್ಯದ್ದಾಗಿರಬೇಕು. ಆ ರೀತಿಯಲ್ಲಿ ಮಾಡಿದಾಗ ನಮಗೆ ದೇಹದ ಒಂದು ಏನು ವ್ಯಾಧಿ ಕ್ಷಮತ್ವ ಅಂತ ಹೇಳ್ತೇವೆ ಅದು ವೃದ್ಧಿ ಆಗ್ತದೆ, ಅಗ್ನಿ ವೃದ್ಧಿ ಆಗ್ತದೆ. ಅಂದರೆ ಜೀರ್ಣಶಕ್ತಿ ವೃದ್ಧಿಯಾಗಿ ಮುಂದಿನ ದಿನಗಳಲ್ಲಿ ನಮಗೆ ಯಾವುದೇ ಆಹಾರ ತಗೊಳ್ಳಿಕ್ಕೆ, ಈಗ ಒಂದು ಮಳೆಗಾಲ ಜುಲೈ ಮುಗಿದ ಹಾಗೆ ಆಗಸ್ಟ್ ಎಲ್ಲ ಬರ್ತದೆ, ಸೆಪ್ಟೆಂಬರ್, ಸೊ ಆ ಸಮಯದಲ್ಲಿ ನಮಗೆ ಯಾವುದೇ ಆಹಾರಗಳು ಅದೇ ಒಳ್ಳೆ ಜೀರ್ಣಶಕ್ತಿ ನಮಗಿದ್ದು ನಮ್ಮ ಒಳ್ಳೆ ಆರೋಗ್ಯವನ್ನು ಒಳ್ಳೆ ರೀತಿಯಲ್ಲಿ ನಾವು ಕಾಪಾಡಿಕೊಳ್ಬೋದು. ಮತ್ತು ಈಗ ಮುಖ್ಯವಾಗಿ ಇದು ಮಾವಿನಕಾಯಿ ಮತ್ತು ಹಲಸಿನ ಸೀಸನ್ ಇರೋದ್ರಿಂದ ಈಗ ಮಳೆಗಾಲ ಬಂದಾಗ ಅದು ಆಹಾರ ಸೇವನೆ ಒಳ್ಳೆಯದಾ ಅಂತ ಹೇಳುವಂಥದ್ದು. ಈಗ ಹಲಸು ಮತ್ತು ಒಂದು ಗಾದೆ ಉಂಟು ಮಾವಿನಕಾಯಿಲಿ, ಅಂದರೆ ಹಸಿದ ಹಲಸು ಉಂಡ ಮಾವು ಅಂತೇಳಿ. ಅದನ್ನು ತುಂಬ ಜನ ನಾವು ಫಾಲೋ ಮಾಡೋದಿಲ್ಲ. ಯಾಕಂದರೆ ಈ ಹಲಸಿನ ಹಣ್ಣು ಇದೆಯಲ್ಲ ಯಾವಾಗಲೂ ಖಾಲಿ ಹೊಟ್ಟೆಯಲ್ಲಿ ತಗೊಳ್ಬೇಕು. ಖಾಲಿ ಹೊಟ್ಟೆಯಲ್ಲಿ ತಗೊಂಡಾಗ ಅದು ಜೀರ್ಣಶಕ್ತಿಯಲ್ಲಿ ತುಂಬ ಹೆಲ್ಪ್ ಮಾಡ್ತದೆ. ಅದೇ ನಿಮಗೆ ಮಾವಿನ ಹಣ್ಣನ್ನು ಯಾವಾಗಲೂ ಊಟ ಆದ ನಂತರ ತಗೊಳ್ಬೇಕು ಅನ್ನೋಂಥದ್ದೇ ಒಂದು ಗಾದೆ ಉಂಟು. ಯಾಕೆಂದರೆ ಅದು ಯಾವಾಗಲೂ ಮಾವಿನ ಹಣ್ಣನ್ನು ತುಂಬ ಯಥೇಚ್ಛವಾಗಿ ಒಂದು 6-7-10 ಮಾವಿನ ಹಣ್ಣನ್ನು ನಾವು ಖಾಲಿ ಹೊಟ್ಟೆಯಲ್ಲಿ ತಿಂದರೆ ಅಜೀರ್ಣ ಆಗ್ಬೋದು, ಬೇದಿ ಅಥವಾ ವಾಂತಿ ಯಾವ್ದಾದ್ರು ಪ್ರಾರಂಭ ಆಗ್ಬೋದು. ಅದೇ ರೀತಿ ಮಳೆಗಾಲ ಬಂದಾಗೆ ನಮ್ಮಲ್ಲಿ ಮಾವಿನ ಹಣ್ಣಿನ ಸೀಸನ್ ಕಡಿಮೆ ಆಗ್ತಾ ಹೋಗ್ತದೆ. ನಾವು ಸ್ವಲ್ಪ ಮಟ್ಟಿಗೆ ಅಂದರೆ ಈಗ ಸರಿಯಾಗಿ ಈಗ ಮಳೆ ಪ್ರಾರಂಭ ಆಗಲಿಲ್ಲ, ಸರಿಯಾಗಿ ಮಳೆ ಪ್ರಾರಂಭ ಆದ ಮೇಲೆ ಸ್ವಲ್ಪ ಮಾವಿನ ಹಣ್ಣನ್ನು ಮತ್ತು ಆ ಹಲಸಿನ ಹಣ್ಣನ್ನು ನಾವು ತಗೊಳ್ಳುವಂಥ ಒಂದು ಇದನ್ನು ಕಡಿಮೆ ಮಾಡಿದ್ರೆ ಉತ್ತಮ. ಅದರಿಂದಾಗಿ ನಮಗೆ ಯಾವುದೇ ಕೆಲವು ನಾವು ಆರೋಗ್ಯ ಹಾನಿ ಆಗ್ಬೋದು, ಅಥವಾ ಈಗ ಬೇದಿ ಅಥವಾ ವಾಂತಿ ಈ ಥರ ಪ್ರಾರಂಭವಾಗ ಅಂತಹ ಒಂದು ಸನ್ನಿವೇಶ ಬರ್ಬೋದು. ಬಟ್ ಈಗಿನ ಪ್ರಸಕ್ತ ಈಗ ಸಮಯದಲ್ಲಿ ತಗೊಳ್ಳಿಕ್ಕೆ ಏನು ಸಮಸ್ಯೆ ಇಲ್ಲ. ಬಟ್ ಇನ್ನು ಮುಂದೆ ಹೋದಾಗೆ ಒಂದು ಮಳೆ ಶುರುವಾಗಿ ಒಂದು ಜೂನ್ 15 ಮತ್ತೆ ಈ ಹಲಸು ಮಾವಿನ ಹಣ್ಣು ಹೇಗೂ ಸೀಸನ್ ಕಡಿಮೆ ಆಗ್ತದೆ. ಅದು ಮತ್ತೆ ನೀವು ಹಲಸಿನ ಹಣ್ಣು ನೋಡಿರ್ಬೋದೆಲ್ಲ ನೀರು ನಿಲ್ತದೆ ಅಂತ ಹೇಳ್ತಾರೆ ಅದನ್ನು ಮಳೆ ಬಂದಾಗ. ಸೊ ಅದು ಅಷ್ಟು ಒಳ್ಳೇದಲ್ಲ ಅದು ತಗೊಳ್ಳುವಂಥದ್ದು. ಬೇರೆ ಹಣ್ಣು ಹಂಪಲುಗಳು ಬೇರೆ ಹಣ್ಣು ಹಂಪಲು ತಗೊಳ್ಬೋದು. ಈಗ ಪಪ್ಪಾಯ ಸಿಗ್ತದೆ, ಪಪ್ಪಾಯ ತಗೊಳ್ಬೋದು. ಪಪ್ಪಾಯ ಸ್ವಲ್ಪ ಉಷ್ಣ ರೀತಿಯಲ್ಲಿ ಇರುವಂಥ ಇದು ಅದನ್ನು ತಗೊಳ್ಬೋದು. ಅಥವಾ ನಮ್ಮ ಕೆಲವು ಕದಳಿ ಅಂತ ಹೇಳ್ತೀವಿ ನಮ್ಮ ಬಾಳೆಹಣ್ಣು ತಗೊಳ್ಬೋದು. ಅಥವಾ ಮೈಸೂರು ಆದರೆ ಸ್ವಲ್ಪ ಶೀತ, ಅದು ಅಷ್ಟು ಒಳ್ಳೆಯದಲ್ಲ. ಮೈಸೂರು ಅಥವಾ ಈ ಪಚ್ಚೆ ಬಾಳೆ ಅಂತ ಹೇಳ್ತಾರೆ ಅದೆಲ್ಲ ಅಷ್ಟು ಒಳ್ಳೆಯದಲ್ಲ. ಅದೇ ರೀತಿ ಆರೆಂಜಿನ ಸೀಸನ್ನು ಕಡಿಮೆ ಆಗ್ತದೆ, ಅದು ಅಷ್ಟು ದೇಹಕ್ಕೆ ಒಳ್ಳೆಯದಲ್ಲ. ಈಗ ಕರಾವಳಿ ಭಾಗದಲ್ಲಿ ಬಂದರೆ ಈಗ ನೆಕ್ಸ್ಟ್ ಮಳೆಗಾಲದಲ್ಲಿ ಆಟಿ ಕಷಾಯ ಕುಡಿಯುವಂಥ ಒಂದು ಶಾಸ್ತ್ರಬದ್ಧವಾಗಿ ಒಂದು ಕ್ರಮ ಇದೆ. ಅದು ಆಯುರ್ವೇದದಲ್ಲಿ ಹೇಗೆ ಸರ್? ಅದು ಈ ಹಾಲೆಮರ ಅಂದರೆ ಅದಕ್ಕೆ ಆಯುರ್ವೇದದಲ್ಲಿ ಸಪ್ತಪರ್ಣ ಅಂತ ಹೇಳ್ತಾರೆ. ಸಪ್ತಪರ್ಣ ಅಂದರೆ ವಿಷಮ ಜ್ವರಹರ ಅಂತ ಹೇಳುವಂಥ ಒಂದುಂಟು. ಅಂದರೆ ಯಾವುದೇ ಜ್ವರ ಬಾಧೆಯನ್ನು ತಡೆಯುವಂಥ ಶಕ್ತಿ ಈ ಹಾಲೆಮರದ ಕಷಾಯದಲ್ಲಿದೆ. ಅದನ್ನು ಮೊದಲಿಂದ ಸಂಪ್ರದಾಯವಾಗಿ ನಾವು ಕುಡಿತಾ ಬಂದಿದ್ದೇವೆ. ಕೇವಲ ಒಂದು ಆಟಿ ಅಮಾವಾಸ್ಯೆ ದಿನ ಮಾತ್ರ ಕುಡಿಯುವಂತಹ ಒಂದು ಇಲ್ಲಿ ಒಂದು ನಡೀತಾ ಇರುವಂತಹ ಸಂಪ್ರದಾಯ. ಸೊ ಈ ಆಟಿ ಅಂದರೆ ಆಟಿ ಮಾಸ ಅಂಥೇಳಿ ಬರ್ತದೆ. ಈ ಆಟಿ ಮಾಸದಲ್ಲಿ ನೋಡಿರ್ಬೋದು ಬೇರೆ ಬೇರೆ ಈಗ ತಗತ್ತೆ ಇರ್ಬೋದು, ಚಕ್ರಮರ್ಧ ಅಂತ ಆಯುರ್ವೇದದಲ್ಲಿ ಇರ್ತಾರೆ, ಅದರ ಕೆಲವು ತಿಂಡಿ ತಿನಿಸುಗಳನ್ನು ಮಾಡುವಂಥದ್ದು. ಯಾಕೆಂದರೆ ಅದು ಯಾವುದೇ ಚರ್ಮ ರೋಗ ಬಾರದ ಹಾಗೆ ದೇಹದಲ್ಲಿ ತಡೀತದೆ. ತಗತ್ತೆ ಅದರ ಪತ್ರೊಡೆ ಮಾಡುವಂಥದ್ದು ಅಥವಾ ಅದರ ಪಲ್ಯ ಮಾಡುವಂಥದ್ದು, ಚಟ್ನಿ ಮಾಡುವಂಥದ್ದು ಜನರು ಮಾಡ್ತಾರೆ. ಅದೇ ರೀತಿಯಲ್ಲಿ ಒಂದು ಆಟಿ ಅಮಾವಾಸ್ಯೆ ದಿನ ಒಂದು ಹಾಲೆ ಮರದ ಕೆತ್ತೆ ಕಷಾಯ ಕುಡಿಬೇಕು ಅಂತನ್ನುವಂಥ ಮೊದಲಿಂದ ಇರುವಂಥ ಸಂಪ್ರದಾಯ. ಅದು ಅದರಲ್ಲಿ ಯಾವುದೇ ದೋಷ ಇಲ್ಲ. ಬಟ್ ಅದು ಹಾಲೆ ಮರವೇ ಆಗಿರಬೇಕು. ಅದು ಹೋಗಿ ಬೇರೆ ಯಾವ್ದಾದ್ರು ಮರದ್ದು ತಗೊಳ್ಳುವಂಥದ್ದು, ಕೆತ್ತೆ ತೆಗೆಯುವಂಥದ್ದು, ಒಬ್ಬರು ಬೆಳಿಗ್ಗೆ ಮುಂಜಾವಿನಲ್ಲಿ ಹೋಗಿ ತೆಗಿಬೇಕು ಅಂತ ಒಂದು ಸಂಪ್ರದಾಯ ಇದೆ. ಅದು ತೆಗೆಯುವಾಗ ಅದರ ಬದಲು ಬೇರೆ ಒಂದು ವಿಷ ಪೂರಿತ ಇರುವಂತಹ ಒಂದು ಮರ ಇದೆ, ಕಾಸರಕನ ಅಂತ ಹೇಳ್ತಾರೆ. ಅದರ ಕಷಾಯ ಕುಡಿದು ಒಂದು ಕುಟುಂಬ ಹೌದು ಒಂದು ಡೆತ್ತು ಆಗಿದೆ. ಹಾಗಾಗಿ ಅದರ ಬಗ್ಗೆ ಎಲ್ಲ ನಾವು ಜಾಗ್ರತೆ ಇರಬೇಕು. ಆದರೆ ಹಾಲೆ ಮರ ಕತ್ತ ಕಷಾಯ ಒಳ್ಳೆಯದು. ಆಯುರ್ವೇದದಲ್ಲಿ ಇದರ ಬಗ್ಗೆ ಕರ್ಕಟಕ ಮಾಸ ಅಂತ ಹೇಳ್ತೇವೆ ನಾವು. ಅಂದರೆ ಈಗ ಕೇರಳ ಎಲ್ಲ ತಗೊಂಡ್ರೆ ನಾವು ಕರ್ಕಟಕ ಮಾಸ, ಕರ್ಕಟಕ ಚಿಕಿತ್ಸಾ ಅಂತೇಳಿ ಮಾಡ್ತೇವೆ. ಆಟಿ ಚಿಕಿತ್ಸೆ ಅಂತೇಳಿ ನಾವು ಆಯುರ್ವೇದದಲ್ಲಿ ಮಾಡ್ತೇವೆ. ಸೊ ಈ ಆಟಿ ಮಾಸದಲ್ಲಿ ಆಯುರ್ವೇದ ಚಿಕಿತ್ಸೆ ತಗೊಳ್ಳುವಂಥದ್ದು ತುಂಬ ಒಳ್ಳೆಯದು. ಯಾಕೆಂದರೆ ಈ ಟೈಮಲ್ಲಿ ಹಲವು ರೋಗಗಳ ಬಾಧೆ ದೇಹಕ್ಕೆ ಆಗುವ ಕಾರಣ
ಆಟಿ ಚಿಕಿತ್ಸೆ ಅಂದರೆ ಪಂಚಕರ್ಮ ಚಿಕಿತ್ಸೆಯನ್ನು ಮಾಡುವುದರ ಮೂಲಕ ಡಿಟಾಕ್ಸಿಫಿಕೇಷನ್ ಅಂದರೆ ನಮ್ಮಲ್ಲಿರುವಂತಹ ದೇಹದಲ್ಲಿರುವಂತಹ ಟಾಕ್ಸಿನ್ಸನ್ನು ತೆಗೆಯುವಂತಹ ಒಂದು ಕ್ರಮವನ್ನು ಪಂಚಕರ್ಮ ಚಿಕಿತ್ಸೆ ಅಂತ ಹೇಳ್ತೇವೆ. ಅದನ್ನು ನಾವು ಈ ಸಮಯದಲ್ಲಿ ಮಾಡಿದರೆ ಅತಿ ಉತ್ತಮ. ಕೇರಳದಲ್ಲಿ ಕರ್ಕಟಕ ಕഞ്ഞಿ ಅಂತೇಳಿ, ಅಂದರೆ ಈ ಒಂದು ಗಂಜಿ ತಿನ್ನುವಂತಹ ಒಂದು ಗಂಜಿ ಮಾಡ್ತಾರೆ, ಔಷಧ ಹಾಕಿ ಮಾಡುವಂಥ ಗಂಜಿ. ಆ ಔಷಧಿಯುಕ್ತ ಗಂಜಿಯನ್ನು ಸೇವಿಸ್ತಾರೆ ಅಲ್ಲಿ, ಯಾಕೆಂದರೆ ಯಾವುದೇ ರೋಗ ಬರಬಾರದು ಅಂತಂದೇ ಒಂದು ಉದ್ದೇಶ. ಇದನ್ನು ಈ ಥರ ಇರುವಂತಹ ಸಂಪ್ರದಾಯವನ್ನು ನಾವು ಬಿಡದೆ ಮುಂದುವರಿಸಿದಲ್ಲಿ ನಮಗೆ ಯಾವುದೇ ರೋಗಗಳು ಬಾರದ ಹಾಗೆ ನಾವು ತಡೆಗಟ್ಬೋದು. ಆಯುರ್ವೇದದಲ್ಲಿ ಕರ್ಕಟ ಚಿಕಿತ್ಸೆ ಅಂತೇಳಿ ಹೇಳಿದ್ದಾರೆ, ಆಟಿ ಚಿಕಿತ್ಸೆ ಅಂತ ಹೇಳ್ಬೋದು, ಅಥವಾ ಆಷಾಢ ಚಿಕಿತ್ಸೆ ಅಂತ ಹೇಳ್ಬೋದು. ಇದನ್ನು ಸುಮಾರು ಜುಲೈ 15ರಿಂದ ಆಗಸ್ಟ್ 15ರ ತನಕ ಈ ಆಟಿ ಮಾಸ ಇರ್ತದೆ, ಕರ್ಕಟಕ ಮಾಸ. ಆ ಸಮಯದಲ್ಲಿ ನಾವು ಈ ಆಟಿ ಚಿಕಿತ್ಸೆಯನ್ನು ಮಾಡ್ಬೋದು. ಅದರ ಬಗ್ಗೆ ವಿಸ್ತಾರವಾಗಿ ನಾನು ಬೇಕಿದ್ರೆ ಮುಂದಿನ ಸಂಚಿಕೆಯಲ್ಲಿ ಇದರ ಬಗ್ಗೆ ಈಗ ಹಾಲೆ ಮರದ ಬಗ್ಗೆ ಮಾತಾಡಿದಾಗ ಅದು ಮುಖ್ಯವಾಗಿ ಆಟಿ ತಿಂಗಳಲ್ಲಿ ಮಾತ್ರ ಉಪಯೋಗವ ಅಥವಾ ಅದರ ಮುಂಚೆ ಅದು ಮೆಡಿಸಿನ್ ಕಂಟೆಂಟ್ ಇರ್ತದೆ? ಆಯುರ್ವೇದದಲ್ಲಿ ಕೆಲವು ಕಷಾಯಗಳಿದ್ದಾವೆ, ಸಪ್ತಸಾರ ಕಷಾಯ ಅಥವಾ ಸಪ್ತಪರ್ಣದಲ್ಲಿ ಮಾಡುವಂತಹ, ಸಪ್ತಪರ್ಣ ಅಂದರೆ ಹಾಲೆ ಮರದಲ್ಲಿ ಮಾಡುವಂತಹ ಕೆಲವು ಔಷಧಗಳಲ್ಲಿ ಅದನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿಯ ಒಂದು ಸಂಪ್ರದಾಯ ಪ್ರಕಾರ ನನಗೆ ಗೊತ್ತಿದ್ದಾಗೆ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕರಾವಳಿ ಭಾಗದಲ್ಲಿ ಮಾತ್ರ ಇರುವಂತಹ ಒಂದು ಸಂಪ್ರದಾಯ. ಅದನ್ನೊಂದು ಹಾಲೆ ಮರದ ಕಷಾಯವನ್ನು ಕೆತ್ತೆಯನ್ನು ತಂದು ಬೆಳಿಗ್ಗೆ ತಂದು ಮೊದಲಿನ ದಿನ ಹೋಗಿ ನೀವು ಒಂದು ಅಲ್ಲಿ ಕಲ್ಲಿಡಬೇಕು ಅಂತ ಒಂದು ಸಂಪ್ರದಾಯ ಉಂಟು. ಯಾಕಂದ್ರೆ ಅದನ್ನು ಐಡೆಂಟಿಫಿಕೇಶನ್ ಮಾಡುವಂಥದ್ದು ಪ್ಲಾಂಟ್. ಬೆಳಿಗ್ಗೆ ಅವನು ಹೋಗುವಾಗ ತಪ್ಪಿ ಆ ಕಲ್ಲು ಅಂದರೆ ಬೇರೆ ಮರದಿಂದ ಕೆತ್ತಬಾರ್ದು ಅನ್ನೋಂಥದ್ದು. ಮೊದಲಿನ ದಿನವೇ ಆ ಮರವನ್ನು ಒಂದು ಐಡೆಂಟಿಫೈ ಮಾಡಿ ನೆಕ್ಸ್ಟ್ ಡೇ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಹೋಗಿ ಅದರ ಕೆತ್ತೆಗೆ ತಂದು ಅದರ ಕಷಾಯ ಇಟ್ಟು ಅದಕ್ಕೆ ಕೆಲವೆಲ್ಲ ಔಷಧ ಇದು ಹಾಕ್ತಾರೆ, ಶುಂಠಿ ಅಂಥದ್ದೆಲ್ಲ ಹಾಕ್ತಾರೆ. ಹಾಕಿ ಅದನ್ನು ಕಷಾಯ ಮಾಡಿ ಒಂದು ಹೊತ್ತಿಗೆ ಆದರೂ ಒಮ್ಮೆ ಕುಡಿಬೇಕು ಅಂತ ಅನ್ನುವಂಥದ್ದು ಒಂದು ಜನರು ತಂದಿರುವಂತಹ ಒಂದು ಸಂಪ್ರದಾಯ. ಕುಡಿಬಾರ್ದು ಅಂತಿಲ್ಲ, ಬೇರೆ ದಿನ ಕುಡಿದ್ರೆ ಏನು ಸಮಸ್ಯೆ ಇಲ್ಲ. ತುಂಬ ಅಂದರೆ ದಿನಾ ಕುಡಿಯುವಂಥದ್ದು, ವಾರಗಟ್ಟಲೆ ಕುಡಿಬಾರ್ದು. ಅದರಿಂದಾಗಿ ದೇಹದ ಉಷ್ಣತೆ ಜಾಸ್ತಿ ಆಗ್ಬೋದು, ಕೆಲವು ಉಷ್ಣದಿಂದ ಬರುವಂತಹ ಕೆಲವು ವ್ಯಾಧಿಗಳು ಬರ್ಬೋದು. ಹಾಗಾಗಿ ಆ ರೀತಿಯಲ್ಲಿ ಮಾಡುವ ಅಗತ್ಯ ಇಲ್ಲ. ಬಟ್ ಒಂದು ಕೆಲವು ದಿನ ಕುಡಿಬೋದು. ಬಟ್ ಮುಖ್ಯವಾಗಿ ನಾವು ಆಟಿ ಅಮಾವಾಸ್ಯೆ ದಿನ ಆದರೂ ಒಂದು ಕುಡಿಬೇಕು ಅನ್ನೋಂಥ ಒಂದು ಸಂಪ್ರದಾಯ ನಮ್ಮಲ್ಲಿದೆ. ಈಗ ಮತ್ತೆ ನೀವು ಹೇಳಿದರೆ ಪಂಚಕ್ರಮ ಚಿಕಿತ್ಸೆ ಬಗ್ಗೆ, ಹೌದು, ಅದು ಆಟಿ ಸಮಯದಲ್ಲಿ ಅಂದರೆ ಈ ಮಳೆಗಾಲದಲ್ಲಿ ಅದು ಅಷ್ಟು ಮುಖ್ಯವಾಗಿ ಇದಾಗ್ತದ, ಇಂಪ್ಯಾಕ್ಟ್ ಆಗ್ತದ ಅದು ಅಂತ? ಈಗ ನಾವು ಕೇರಳ ನೋಡ್ಲಿಕ್ಕೆ ಹೋದರೆ, ಕೇರಳದಲ್ಲಿ ಎಲ್ಲರೂ ಈ ಯಾವುದೇ ಆಯುರ್ವೇದ ಆಸ್ಪತ್ರೆ ಕೇರಳದಲ್ಲಿ ಈ ಮಳೆಗಾಲದಲ್ಲಿ ಖಾಲಿ ಇರೋದಿಲ್ಲ. ಯಾಕೆಂದರೆ ಎಲ್ರಿಗೂ ಆ ಒಂದು ಆರೋಗ್ಯದ ಬಗ್ಗೆ ತುಂಬ ಅರಿವಿದೆ ಅವರಿಗೆ. ಅವರು ಆ ಸಮಯದಲ್ಲಿ ಒಂದು ಆರೋಗ್ಯ ಕಾಪಾಡಿಕೊಳ್ಳಿಕ್ಕೋಸ್ಕರ ಮುಂದೆಗೆ ನಮ್ಮ ಒಂದು ಹೆಲ್ತ್ ಆಫ್ ಎ ಹೆಲ್ದಿ ಬೀಯಿಂಗ್, ಅಂದರೆ ಒಂದು ಆರೋಗ್ಯವಂತ ವ್ಯಕ್ತಿ ಹೇಗೆ ಆರೋಗ್ಯವನ್ನು ಕಾಪಾಡಿಕೊಳ್ಬೋದು, ಹೇಗೆ ಆರೋಗ್ಯವನ್ನು ವೃದ್ಧಿಸಿಕೊಳ್ಬೋದು ಅನ್ನುವಂಥದ್ದಕ್ಕೆ ಕೇರಳ ಒಂದು ಉದಾಹರಣೆ. ಈ ವಿಷಯದಲ್ಲಿ ಅವರು ಈ ಸಮಯದಲ್ಲಿ ಕರ್ಕಟಕ ಮಾಸದಲ್ಲಿ ಕರ್ಕಟಕ ಚಿಕಿತ್ಸೆಯನ್ನು ಮಾಡುವಂಥದ್ದು, ಬಂದು ಒಂದು ಏನಿಲ್ಲದಿದ್ರೂ ಕೇವಲ ಒಂದು ಅಭ್ಯಂಗ, ಒಂದು ಮಸಾಜ್, ಆಯಿಲ್ ಮಸಾಜ್ ಮಾಡಿಸಿ, ಒಂದು ಸ್ಟೀಮ್ ಮಾಡಿಸಿ, ಅವರಿಗೆ ಬೇರೆ ಬೇರೆ ಇರುವಂತಹ ಸಮಸ್ಯೆಗಳು, ಗಂಟು ನೋವು ಇರ್ಬೋದು, ಸೊಂಟ ನೋವು ಇರ್ಬೋದು, ಇದಕ್ಕೆಲ್ಲ ಪರಿಹಾರವನ್ನು ಮಾಡಿಕೊಳ್ಳುವಂಥದ್ದು ಈ ಒಂದು ಮಾಸದಲ್ಲಿ ಮಾಡ್ತಾರೆ. ಮತ್ತು ಮಳೆ ಇದ್ದ ಕಾರಣ ಆಯುರ್ವೇದದ ಎಲ್ಲ ಚಿಕಿತ್ಸೆಗಳು ಉಷ್ಣ ಚಿಕಿತ್ಸೆ ಆಗಿರ್ತದೆ. ಹೆಚ್ಚಾಗಿ ಈಗ ಮಸಾಜ್ ಇರ್ಬೋದು, ಸ್ಟೀಮ್ ಇರ್ಬೋದು, ಅಥವಾ ಒಂದು ಕೆಲವು ಚೂರ್ಣಪಿಂಡ ಸ್ವೇದ ಅಂತ ಹೇಳ್ತೇವೆ ನಾವು. ಷಷ್ಠಿಕ ಶಾಲಿ ಅಂದರೆ ನವರ ಅಕ್ಕಿಯಲ್ಲಿ ಮಾಡುವಂತಹ ಒಂದು ನವರಕ್ಕಿಡಿ ಅಂತ ಹೇಳ್ತೇವೆ, ಅಂದರೆ ಷಷ್ಠಿಕ ಶಾಲಿ ಪಿಂಡ ಸ್ವೇದ. ಇದೆಲ್ಲ ಉಷ್ಣ ರೂಪದ್ದು, ಅಂದರೆ ಎಲ್ಲರೂ ಬೆವರುವಂತಹ ಒಂದು ಚಿಕಿತ್ಸೆ ಮಾಡುವಾಗ ಒಂದು ಸ್ವಲ್ಪ ಬೆವರ್ತಾರೆ, ಸ್ವಲ್ಪ ಬೆವರು ದೇಹದಿಂದ ಹೋಗ್ತದೆ. ಸೊ ಇದನ್ನು ನಾವು ಉಷ್ಣಕಾಲದಲ್ಲಿ ಮಾಡುವಾಗ ಭಾರಿ ಕಷ್ಟ, ಯಾಕೆಂದರೆ ಬಲವೂ ಕಡಿಮೆ ಇರ್ತದೆ. ಈಗ ಇನ್ನು ಮುಂದಕ್ಕೆ ದೇಹದ ಬಲವೂ ಜಾಸ್ತಿ ಇರ್ತದೆ, ಮತ್ತು ಹೊರಗಿನ ಪ್ರಕೃತಿಯು ಇದಕ್ಕೊಂದು ಸೇರಿ ಬರ್ತದೆ. ಹಾಗಿರುವಾಗ ಈ ಎಲ್ಲ ಆಯುರ್ವೇದ ಪಂಚಕರ್ಮ ಚಿಕಿತ್ಸೆಗಳನ್ನು ಮಾಡಲಿಕ್ಕೆ ಅತಿ ಉತ್ತಮವಾದ ಕಾಲ ಈ ಒಂದು ಮಳೆಗಾಲ, ವರ್ಷ ಋತು. ಮತ್ತು ಇನ್ನೊಂದು ಮುಖ್ಯವಾಗಿ ಈಗ ಬೇರೆ ಸಮಯದಲ್ಲಿ ಆದರೆ ನಾವು ಆ್ಯಕ್ಟಿವಿಟೀಸ್ ಎಕ್ಸಸೈಸ್ಗಳನ್ನ ಮಾಡಲಿಕ್ಕೆ ಅವಕಾಶಗಳು ಜಾಸ್ತಿ ಇರ್ತದೆ. ಮಳೆಗಾಲ ಬಂದಾಗ ನಮಗೆ ಎಕ್ಸಸೈಸ್ ಮಾಡಲಿಕ್ಕೆ ಅಷ್ಟೊಂದು ಹೊರಗಡೆ ಹೋಗಲಿಕ್ಕೆ ಆಗಲಿ, ಪಾರ್ಕ್ ಅಲ್ಲಿ ವಾಕ್ ಮಾಡೋದು, ಅದಕ್ಕೆ ಯಾವುದಕ್ಕೂ ಅವಕಾಶ ಇರೋದಿಲ್ಲ. ಸೊ ಈ ಸಂದರ್ಭದಲ್ಲಿ ಯಾವ ರೀತಿಯ ವ್ಯಾಯಾಮಗಳು, ಯೋಗಗಳು ಮಾಡೋದು? ಅಲ್ಲ, ಮನೆಯಲ್ಲಿ ಯಾರು ಯೋಗವನ್ನು ಮಾಡುವಂಥ ಯೋಗವನ್ನು ನಾವು ಮನೆಯ ಒಳಗೆ ಮಾಡ್ಬೋದು, ಹೊರಗಡೆ ಹೋಗಬೇಕು ಅಂತಿಲ್ಲ. ವಾಕಿಂಗ್ ಮಾಡಲಿಕ್ಕೆ ಕಷ್ಟ ಆಗ್ಬೋದು, ಆದರೆ ಎಲ್ಲ ನಿಯತ ವ್ಯಾಯಾಮ ಯಾವುದೇ ಕಾಲದಲ್ಲಿ, ಕೇವಲ ಒಂದು ಬೇಸಿಗೆ ಕಾಲದಲ್ಲಿ ಸ್ವಲ್ಪ ವ್ಯಾಯಾಮವನ್ನು ಕಡಿಮೆ ಮಾಡಬೇಕಾಗ್ತದೆ, ಯಾಕಂದರೆ ಉಷ್ಣಕಾಲದ ಕಾರಣ. ಅದು ಬಿಟ್ಟರೆ ಮತ್ತು ಈ ಬಾಕಿದ ಎಲ್ಲ ಋತುಗಳಲ್ಲಿಯೂ ನಾವು ಎಲ್ಲ ಥರದ ವ್ಯಾಯಾಮಗಳನ್ನು ಮಾಡ್ಬೋದು. ನಮಗೆ ನಮ್ಮ ದೇಹಕ್ಕೆ ಎಷ್ಟು ವ್ಯಾಯಾಮ ಬೇಕು, ಅದು ಯೋಗ ಇರ್ಬೋದು, ಪ್ರಾಣಾಯಾಮ ಅದ್ರ ಜೊತೆಗೆ ಮಾಡಿಕೊಂಡು ಮಾಡ್ಬೋದು.
ಮತ್ತು ವಾಕಿಂಗ್ ಸ್ವಲ್ಪ ಮಟ್ಟಿಗೆ ಮನೆಯ ಸುತ್ತಮುತ್ತ ಮಾಡುವಂಥದ್ದು, ವಾಕಿಂಗ್ ಆಗಲಿಲ್ಲ ಅಂತ ಆದರೆ ಮನೆಯಲ್ಲೇ ಕೆಲವೊಂದು ಎಕ್ಸಸೈಸ್ಗಳನ್ನು ಮಾಡುವಂಥದ್ದು, ಯೋಗ ಗೊತ್ತಿಲ್ಲದಿದ್ರೆ ಈಗ ಅಥವಾ ಇಂಡೋರ್ ಕೋರ್ಟ್ಸ್ ಇರ್ತವೆ. ಈಗ ತುಂಬ ಜನ ಕ್ರೀಡೆಯಲ್ಲಿ ಆಸಕ್ತಿ ಇರೋರು ಇಂಡೋರ್ ಕೋರ್ಟ್ಸ್ ಎಲ್ಲ ಆಡ್ತಾರೆ. ಹೊರಗೆ ಒಂದು ಹೋಗುವಂಥದ್ದು ಒಂದು ಸ್ವಲ್ಪ ಕಷ್ಟ ಆಗ್ತದೆ ವಾಕಿಂಗ್ ಮಾಡುವಂಥದ್ದು. ಈಗ ಪಾರ್ಕಲ್ಲೆಲ್ಲ ಹೋಗಿ ಒಂದು ವಾಕಿಂಗ್ ಮಾಡುವಂಥದ್ದು ಮಳೆಗಾಲದಲ್ಲಿ ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ತಗೊಂಡ್ರೆ ಮಳೆ ಅಂದರೆ ನಿಮಗೆ ಈಗ ಒಂದು ಸ್ವಲ್ಪ ದಿನ ಒಂದು ಕಂಟಿನ್ಯೂಸ್ ಮಳೆ ಬಂದರೂ ಮತ್ತೆ ನಿಮಗೆ ಗ್ಯಾಪ್ ಇರ್ತದೆ, ಮಳೆ ಬಂದು ಸ್ವಲ್ಪ ಗ್ಯಾಪ್ ಎಲ್ಲ ಇರ್ತದೆ. ಹಾಗಾಗಿ ಅದು ದೊಡ್ಡ ಸಮಸ್ಯೆ ಆಗೋದಿಲ್ಲ ಅಂತ ನನ್ನ ಭಾವನೆ. ಈಗ ಮುಖ್ಯವಾಗಿ ಈ ಮಳೆಗಾಲದಲ್ಲಿ ನಾವು ನಮ್ಮ ಆರೋಗ್ಯವನ್ನು ಹೇಗೆ ರಕ್ಷಣೆ ಮಾಡ್ಬೋದು ಅಂತೇಳಿ ಒಂದಷ್ಟು ವಿಚಾರ ಹೇಳಿದ್ದೀರಾ. ಅದಲ್ಲದೆ ಓವರಾಲ್ ಆಗಿ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್? ನೋಡಿ, ಈ ಮಳೆಗಾಲದಲ್ಲಿ ನಾವು ಯಾವುದೇ ನಾನು ಮೊದಲು ಹೇಳಿದಾಗೆ ನಮ್ಮ ಸುತ್ತಮುತ್ತ ಯಾವುದೇ ಪರಿಸರದಲ್ಲಿ ನೀರು ನಿಲ್ಲದ ಹಾಗೆ ತಡೆಯುವಂಥದ್ದು ಒಂದು ವಿಭಾಗ. ಎಲ್ಲೂ ನೀರು ನಿಲ್ಲಬಾರ್ದು, ಯಾಕೆಂದರೆ ನಮಗೆ ಕೆಲವು ಸಾಂಕ್ರಾಮಿಕ ರೋಗಗಳು ಬರ್ಬೋದು, ಅಥವಾ ನಮ್ಮ ಈಗ ಮಳೆಗಾಲದಲ್ಲಿ ಕಾಣುವಂತಹ ಡೆಂಗು, ಮಲೇರಿಯಾ ಇಂತಹ ಜ್ವರಬಾಧೆಯನ್ನು ತಡೆಯಲಿಕ್ಕೆ ಇದು ತುಂಬ ಉಪಕಾರಿಯಾಗ್ತದೆ. ಅದೇ ರೀತಿ ಆಹಾರದಲ್ಲಿ ಉಷ್ಣ ಆಹಾರವನ್ನು ತಗೊಳ್ಳುವಂಥದ್ದು, ಅಂದರೆ ಈಗ ನಾನು ಹೇಳಿದೆ ಸೂಪುಗಳಾಗಿರ್ಬೋದು, ಅದು ವೆಜಿಟೇರಿಯನ್ ಸೂಪ್ಸ್ ಕೆಲವೆಲ್ಲ ಈ ಪೆಪ್ಪರೆಲ್ಲ ಹಾಕಿರುವಂಥ ಸೂಪ್ಗಳಾಗಿರ್ಬೋದು, ಅಥವಾ ಮನೆಯಲ್ಲೇ ಒಂದು ಶುಂಠಿ, ಒಣಮೆಣಸು, ಬೆಲ್ಲ ಹಾಕಿರುವಂತಹ ಒಂದು ಸಾರು ಇರ್ಬೋದು, ಅಥವಾ ಕಷಾಯವನ್ನು ಕುಡಿಯುವಂಥದ್ದು, ಯಾವುದೇ ಜ್ಯೂಸ್ಗಳನ್ನು ಜಾಸ್ತಿ ಸೇವಿಸದೇ ಇರುವಂಥದ್ದು, ಮತ್ತು ಫ್ರೆಶ್ ಸಲಾಡ್ಸ್, ಆದಷ್ಟು ಸಲಾಡ್ಸ್ಗಳನ್ನು ಅವಾಯ್ಡ್ ಮಾಡುವಂಥದ್ದು, ಸೊಪ್ಪು ತರಕಾರಿಗಳನ್ನು ಸ್ವಲ್ಪ ದಿನ ಮಟ್ಟಿಗೆ ಈಗ ಒಂದು ಮಳೆಯ ಪ್ರಾರಂಭ ಹಂತದಲ್ಲಿ, ಯಾಕೆಂದರೆ ಕ್ರಿಮಿಗಳೆಲ್ಲ ಹಾಗೆ ಬರ್ತದೆ, ಈ ತಂಬಳಿ ಇದೆಲ್ಲ ಚಟ್ನಿ ಎಲ್ಲ ಮಾಡುವಂಥದ್ದು ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿಕೊಂಡು ಬಿಸಿಯಾದ ಆಹಾರ, ಈಗ ನಮ್ಮ ಸಾಂಬಾರು ಇರ್ಬೋದು, ಮನೆಯಲ್ಲಿ ಸಾಂಬಾರು ಮಾಡಿರ್ಬೋದು, ಅದು ಒಂದು ಒಳ್ಳೆ, ಅದರಲ್ಲಿ ಹಲವು ಅಂಶಗಳು ನಾವು ಹಾಕ್ತೇವೆ, ಕೇವಲ ಕಾಯಿ ಹಾಕುವಂಥದ್ದಲ್ಲ, ಮಸಾಲೆ ಅಂದರೆ ಹಾಕುವಂಥದ್ದು. ನಾವು ಅದರಲ್ಲಿ ಶುಂಠಿ ಹಾಕ್ತೇವೆ, ಅಥವಾ ನಾವು ಲವಂಗ ಹಾಕ್ತೇವೆ, ದಾಲ್ಚಿನ್ನಿ ಹಾಕ್ತೇವೆ. ಸೊ ಇದೆಲ್ಲ ಒಳ್ಳೆಯ ಒಂದು ಆಹಾರ ಪದಾರ್ಥಗಳು. ಸೊ ಇದನ್ನೆಲ್ಲ ಹಾಕಿ ಮಾಡುವಂತಹ ಆಹಾರಗಳನ್ನು ಸೇವಿಸುವಂಥದ್ದು. ಅದೇ ರೀತಿ ಎಲ್ಲ ಉಷ್ಣ ಆಹಾರಗಳನ್ನು ಸೇವಿಸಿಕೊಂಡು ನಿಯತ ವ್ಯಾಯಾಮ, ಅದರ ಜೊತೆಗೆ ಬಿಸಿಯಾದಂಥ ಆಹಾರವನ್ನು ಸೇವಿಸೋದ್ರ ಮೂಲಕ ನಾವು ಪಂಚಕರ್ಮ ಚಿಕಿತ್ಸೆ, ನಮಗೆ ಬೇಕಾದಲ್ಲಿ ಆಯುರ್ವೇದದಲ್ಲಿ ಇರುವಂತಹ ಪಂಚಕರ್ಮ ಚಿಕಿತ್ಸೆಗಳನ್ನು ಮಾಡಿಸ್ಕೊಂಡು ನಾವು ಈ ಒಂದು ಮಳೆಗಾಲದಲ್ಲಿ ನಮ್ಮ ಯಾವುದೇ ಜ್ವರ, ಶೀತ ಅಥವಾ ಕೆಮ್ಮು ಇದು ಯಾವುದೂ ಬರದೇ ಒಂದು ಉತ್ತಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಬೋದು ಅಂತೇಳಿ ನಾನು ಈ ಮೂಲಕ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಈಗ ನೀವು ಸಂಪೂರ್ಣವಾಗಿ ಆಯುರ್ವೇದ ಚಿಕಿತ್ಸೆಗೆ ಈಸಿ ಆಯುರ್ವೇದ ಆಸ್ಪತ್ರೆಯಲ್ಲಿ ಏನು ವಿಶೇಷತೆ ಇದೆ? ಮಳೆಗಾಲದಲ್ಲಿ ಏನಾದ್ರು ವಿಶೇಷವಾದಂಥ ಟ್ರೀಟ್ಮೆಂಟ್ಸ್ಗಳ ಫೆಸಿಲಿಟಿ ಏನಾದ್ರು ಇದೆಯಾ? ಇಲ್ಲ, ಆಯುರ್ವೇದದಲ್ಲಿ ಅಂದರೆ ಈಗ ಈಸಿ ಆಯುರ್ವೇದ ಆಸ್ಪತ್ರೆ ನಮ್ಮದೊಂದು 50 ಹಾಸಿಗೆ ಇರುವಂತಹ ಆಸ್ಪತ್ರೆ. ಇಲ್ಲಿ ಪಂಚಕರ್ಮ ಚಿಕಿತ್ಸೆ, ಅದಕ್ಕೊಂದು ಬೇಕಾದಂಥ ಎಲ್ಲ ವ್ಯವಸ್ಥೆಗಳು, ಬಡ ರೋಗಿಗಳೇ ಬೇಕಿದ್ರೆ ಜನರಲ್ ವಾರ್ಡ್ ಆಗಲಿ, ಮತ್ತು ರೂಮ್ಗಳು, ಕೊಠಡಿಗಳು, ಅದರಲ್ಲಿ ವಿಶೇಷವಾಗಿ ಡಿಲೆಕ್ಸ್ ರೂಮ್ಗಳು, ಎಲ್ಲವೂ ಸೌಲಭ್ಯಗಳಿದ್ದಾವೆ. ರೋಗಿಗಳ ಒಂದು ರೋಗಕ್ಕೆ ಅನುಸಾರವಾಗಿ ಅವರ ಒಂದು ರೋಗಿ ಬಲ ಮತ್ತು ರೋಗ ಬಲ ಎರಡನ್ನು ನೋಡಿಕೊಂಡು ನಮ್ಮಲ್ಲಿ ವಿಶೇಷ ತಜ್ಞರ ಒಂದು ತಂಡ ಇದೆ. ಅವರಿಗೆ ಬಂದಿರುವಂತಹ ರೋಗಗಳ ಪ್ರಕಾರ ನಾವು ಚಿಕಿತ್ಸೆಯನ್ನು, ಅಲ್ಲಿ ಎಲ್ಲ ಚಿಕಿತ್ಸೆಯನ್ನು ನಾವು ಮಾಡ್ತೇವೆ. ಆಯುರ್ವೇದದಲ್ಲಿ ನೀವು ನೋಡಲಿಕ್ಕೆ ಹೋದರೆ ಈ ದೀರ್ಘಕಾಲಿಕ ರೋಗಗಳು ಮತ್ತು ಶೀಘ್ರಕಾಲಿಕ ರೋಗಗಳಿದ್ದಾವೆ. ಅಂದರೆ ಈಗ ಒಂದು 30% ರೋಗಗಳು ಅದಕ್ಕೆ ಒಂದು ಆಧುನಿಕ ವೈದ್ಯಕೀಯ ಪದ್ಧತಿಯ ಅವಶ್ಯಕತೆ ಇರ್ತದೆ. ಅಂದರೆ ಈಗ ಒಂದು ಆಕ್ಸಿಡೆಂಟ್ ಆಗಿರ್ಬೋದು, ಅಥವಾ ಒಂದು ಹ್ಯಾಮರೇಜ್ ಇರ್ಬೋದು, ರಕ್ತಸ್ರಾವ ಇರ್ಬೋದು, ಮೆದುಳಲ್ಲಿ ರಕ್ತಸ್ರಾವ ಇರ್ಬೋದು, ಈ ರೀತಿಯಲ್ಲಿ, ಅಥವಾ ಒಂದು ಹೃದಯ ಆಘಾತ ಇರ್ಬೋದು. ಅದಕ್ಕೆಲ್ಲ ನಮಗೇನು, ನಾವು ಎಲ್ಲವನ್ನು ನಾವೇ ಚಿಕಿತ್ಸೆ ಮಾಡ್ತೇನೋ ಅಂತ ಭ್ರಮೆ ಯಾವಾಗಲೂ ಇರಬಾರ್ದು. ಹಾಗಾಗಿ ನಮ್ಮ ಈಸಿ ಆಯುರ್ವೇದ ಆಸ್ಪತ್ರೆ ಆಗಲಿ, ಆಯುರ್ವೇದದಲ್ಲೇ ಆಗಲಿ, ಮತ್ತೆ ಉಳಿದ ಒಂದು 70% ರೋಗಗಳಿದ್ದಾವೆ. ಅದರಲ್ಲಿ ನಿಮಗೆ ಗಂಟು ನೋವು ಇರ್ಬೋದು, ಡಿಸ್ಕ್ ಬಲ್ಜ್ ಇರ್ಬೋದು, ಸ್ಪೈನಲ್ ಇಂಜುರೀಸ್ ಇರ್ಬೋದು, ಅಥವಾ ಒಂದು ಗ್ಯಾಂಗ್ರೀನ್ ಇರ್ಬೋದು, ಪೈಲ್ಸ್ ಫಿಸ್ಟುಲಾ ಫಿಶರಿ ನ್ಯಾನೋ ಇರ್ಬೋದು. ಅದೇ ರೀತಿ ನರರೋಗಗಳಿಗೆ ಸಂಬಂಧಪಟ್ಟಂಥದ್ದು ತುಂಬ ಜನರು ತುಂಬ ಸಮಯದಿಂದ ಅದರಲ್ಲಿ ತುಂಬ ಸಫರ್ ಆಗ್ತಾ ಇರ್ತಾರೆ. ಸೊ ಇಂಥ ನರರೋಗಗಳು, ನ್ಯೂರಾಲಜಿಕಲ್ ಡಿಸಾರ್ಡರ್ಸ್, ಸೊ ಇದಕ್ಕೆಲ್ಲವಕ್ಕೂ ದೀರ್ಘಕಾಲೀನ ರೋಗಗಳಿಗೆ ಆಯುರ್ವೇದದಲ್ಲಿ ಉತ್ತಮ ಚಿಕಿತ್ಸೆ ಇದೆ. ಅದನ್ನು ನಾವು ಈ ನಮ್ಮ ಈಸಿ ಆಯುರ್ವೇದದಲ್ಲಿ ಎಲ್ಲ ರೀತಿಯ ಕಣ್ಣಿನ ಚಿಕಿತ್ಸೆ ಇರ್ಬೋದು, ಎಲ್ಲವನ್ನು ನಾವು ಈಸಿ ಆಯುರ್ವೇದ ಆಸ್ಪತ್ರೆಯಲ್ಲಿ ಮಾಡ್ತಾ ಇದ್ದೇವೆ. ಅತಿ ಉತ್ತಮವಾದಂತಹ ಒಂದು ಸುಸಜ್ಜಿತವಾದಂತಹ ಮಂಗಳೂರಿನಲ್ಲಿರುವಂತಹ ಆಸ್ಪತ್ರೆ. ಅದರಲ್ಲಿ ನಮ್ಮ ನರ್ಸಿಂಗ್ ಡಿಪಾರ್ಟ್ಮೆಂಟ್ ಇರ್ಬೋದು, ಪಂಚಕರ್ಮ ಥೆರಪಿಸ್ಟ್ ಇರ್ಬೋದು,
ಅಥವಾ ಒಂದು ಪಥ್ಯಾಹಾರ ವಿಭಾಗ ಇರ್ಬೋದು, ಅಥವಾ ಒಂದು ವೈದ್ಯರ ತಂಡ ಇರ್ಬೋದು, ಅಥವಾ ಒಂದು ನಮ್ಮ ನೀವೊಂದು ಆಸ್ಪತ್ರೆಗೆ ಬಂದಾಗ ನಿಮ್ಮನ್ನು ಸ್ವಾಗತಿಸುವಂತಹ ಒಂದು ರಿಸೆಪ್ಷನ್ ಸೆಕ್ಷನ್ ಇರ್ಬೋದು, ಎಲ್ಲವೂ ಅಚ್ಚುಕಟ್ಟಾಗಿ ಎಲ್ಲರೂ ಅವರವರ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಯಾವುದೇ ರೋಗಿಗಳಿಗೆ ಬಂದರೆ ಅದು ಬಡವರಿರ್ಬೋದು, ಶ್ರೀಮಂತರಿರ್ಬೋದು, ಎಲ್ಲರಿಗೂ ಅವರಿಗೆ ತಕ್ಕದಾದಂತಹ ಒಂದು ವ್ಯವಸ್ಥೆ ನಮ್ಮಲ್ಲಿದೆ. ವ್ಯವಸ್ಥೆ ಮತ್ತು ಚಿಕಿತ್ಸೆ ಎರಡೂ ನಮ್ಮಲ್ಲಿದೆ ಅಂತ ಹೇಳ್ತಾ ನಾನು ನಿಮ್ಮನ್ನು ಯಾವಾಗಲೇ ನಿಮಗೆ ಈ ಒಂದು ಆರೋಗ್ಯ ಸಮಸ್ಯೆ, ದೀರ್ಘಕಾಲಿಕ ಆರೋಗ್ಯ ಸಮಸ್ಯೆ ಕಾಡಿದಾಗ ನಮ್ಮನ್ನು ಒಂದು ನೀವು ಸಂದರ್ಶಿಸುವುದು ಅಂತ ಹೇಳ್ತಾ ಇದ್ದೇನೆ. ಇದೀಗ ಮಳೆಗಾಲದ ಬಗ್ಗೆ, ಮಳೆಗಾಲದಲ್ಲಿ ಬರುವಂತಹ ಆರೋಗ್ಯ ಸಮಸ್ಯೆಗಳಿರ್ಬೋದು, ಸಾಂಕ್ರಾಮಿಕ ರೋಗಗಳಿರ್ಬೋದು, ನಮ್ಮ ಆಹಾರ ಪದ್ಧತಿಯ ಬಗ್ಗೆ ಇಷ್ಟೊತ್ತು ಎಲ್ಲ ವಿಚಾರಗಳನ್ನು ತಿಳಿಸಿಕೊಟ್ಟಂತಹ ರವಿಗಣೇಶ್ ಮೊಗ್ರಾ ಅವರಿಗೆ ಧನ್ಯವಾದಗಳು. ನಮಸ್ಕಾರ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾ ಇರಿ ಮ್ಯಾಂಗ್ಳೂರ್ ಮಿರರ್.